ಹೆಸರನ್ನು ಕೇಳಿಕೊಂಡು ಸೀರಿಯಲ್ ಕಿಲ್ಲರ್ ಲೆಕ್ಕ ಇಂದು ಬಂಜಿನಾಲ್ನಕ್ಕೆ ಮತ್ತೆ ಕೆರೊಂದು ಹೋಗಿ ನಮಸ್ಕಾರ, ವೆಲ್ಕಮ್ ಟು ಮನೀಶ್ ಶೆಟ್ಟಿ ವ್ಲಾಗ್ಸ್. ವಿಶೇಷದಾದ ಬಣ್ಣಗ ಇಂಗ್ಲಿಗೆ ಒಂಜಿ ತುಳು ವಿಚಾರದ ಕನ್ನಡ ವಿಚಾರದ ಸಾಂಕೇತ್ ಬಣ್ಣ ವಿಚಾರದ ಒಂಜಿ ಟ್ರೈಲರ್ ರಿಯಾಕ್ಷನ್ ಎಂಗ್ಲಿಗೆ ಒಂಜಿ ವಿಡಿಯೋ ಪ್ಲೇ ಮಲ್ಪುವ. ಟ್ರೈಲರ್ ಏಪ ಬಣ್ಣಗ 29 ರಿಲೀಸ್ ಆತಲು ಇತ್ತೆ ನಿಕ್ಲ ತೂವೊಲಿ ಅಂಚ ಪ್ಲೇ ಮಲ್ಪುವೆ. ನಮ್ಮೊಟ್ಟಿಗೂ ನಮ್ಮ ಜಿತೇಶ್ ಉಳ್ಳೇರು ಅಂಚನೆ ನಮ್ಮ ಪ್ರದೀಪನಿ ಉಳ್ಳೇರು ಟ್ರೈಲರ್ ತೂಕ. ಹಾಂ, ಏನಾಗಿದೆ ಅವನಿಗೆ? ಏನಾಗಿದೆ ಅಂತ ನನಗೆ ಗೊತ್ತಿಲ್ಲಮ್ಮ. ನನಗೇನು ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನನಗೆ ಈ ಸಂಕೇತ ಯಾರು ಅಂತ ಗೊತ್ತಾಗ್ಲೇಬೇಕು. ನಿಜವಾಗ್ಲೂ ವಿಧಾನ ಇಲ್ವಾ ಅಂತ. ಮಗ ದಯವಿಟ್ಟು ಆ ವಿಷಯ ಬಿಟ್ಬಿಡು. ಮೊದಲು ಹಾಸ್ಪಿಟಲ್ಗೆ ಹೋಗ್ಬೇಕು, ಅಡ್ಮಿಟ್ ಮಾಡ್ಬೇಕು ನಿನ್ನನ್ನು. ಜಾಗ ಇದೆ ಕೆಂಪು ಪಾದ ಅಂತ, ಅಲ್ಲಿ ನಡಿಲಿಕ್ಕಿತ್ತು ಈ ಪೂಜೆ ಎಲ್ಲ. ಯಾರಿ ಸಂಕೇತ್? ನಾನು ನೋಡ್ಲಿಲ್ಲ ಎಷ್ಟೋರ್ಗೆ. ಇದೇ ಹೆಸರನ್ನು ಕೇಳ್ಕೊಂಡು ಯಾರೇ ತೂತಾರ ಡೈಲಾಗ್ ವಿಷಯ ಪಂಡ ಒಂದು ನಮ್ಮ ಚೈತ್ರ ಕನೆಕ್ಟ್ ಆಕ್ಟ್ ಮಾಡ್ತೊಂದಿಲ್ಲೇರು ಪಂಡ ಹೀರೋಯಿನ್ ಆದ ಆರುಳ್ಳೇರು ఒక ಅವತ್ತಂದ ಚೈತ್ರ ಗೊತ್ತಾನೆ ಆರು ఒక ಅವತ್ತು ಒಂದಿತ್ತೇನೋ ಏರಗಿಲ್ಲ ಪಟ್ಕೆ ಬರತನ ಹೋದ ಅದೇ ಈ ತುದಿಯಾರೆ ಅದು ತುದಿಯಾರೆ ಇದಾದನ್ನ ಇದು ತುನಾ ಒಂಜಿ ಬಾರಿ ಸಸ್ಪೆನ್ಸ್ ಮೂವಿ ಲೆಕ್ಕ ಉಂಟು. ಸೀರಿಯಲ್ ಕಿಲ್ಲರ್ ಲೆಕ್ಕ. ಸೀರಿಯಲ್ ಕಿಲ್ಲರ್ ಲೆಕ್ಕ ಉಂಟು. ಎಂದಕ್ಕೆ ಹಿಂಗೆ ಪಂಡ ಹಿಂಗೆ ವಿಷಯದ ಪನ್ನಗ ಹಿಂಗೆ ಕೆಲವು ಸ್ಟೋರಿ ಪನ್ನಗ ಹಿಂಗೆ ರಪ್ಪ ಪಡ್ತಾ ಅಪ್ಪಾಜಿ ನನ್ನೊಂದು ಬರೋಡನ್ನ ನನ್ನ ತುಂಬ 1985 ನಿಮ್ಮ ಹಾಗೆ ಅವರು ತುಂಬಾ ಗರ್ಭಿಣಿಯಾಗಿದ್ರು. ಅವರು ಕೂಡ ಗರ್ಭಿಣಿ ಆಗಿದ್ರ? ಹೌದು. ಸಾಂಕೇತ್ ಯಾವ್ದ್ರ ಸಂಕೇತ? ಸದ್ಯಕ್ಕೆ ಮುಂದೆ ಬರಲಿರುವ ಒಳ್ಳೆಯ ದಿನಗಳ ಸಂಕೇತ ಅಂತ ತಿಳ್ಕೊಳ್ಳಿ. ನೀವಿನ್ ಮುಂದುವರಿಸಿ, ಎಲ್ಲ ಒಳ್ಳೇದಾಗಲಿದೆ. ಕಂಗ್ರಾಚುಲೇಷನ್. ಸಸ್ಪೆನ್ಸ್ ಅದು ನಮ್ಮ ಅಪ್ಪರಪ್ಪ ತೂನಾಗ ಇಂದು ಬಂಜಿನಾಲ್ನಕ್ಕೆ ಮತ್ತೆ ಕೆರೊಂದು ಹೋಗಿ ಹೋಯ್ ಜನ್ಮದ ಒಂಜಿ ಕತೆ ಲಿಂಕ್ ಮಲ್ತದ ಕೊರೊಂದುಲ್ಲ ಎಂಚನ ಗೊತ್ತಿ ತಲಕ ಮಲ್ಲಕ ಉಳ್ಳೆ ಇರುತ್ತೆ 2 ಜನ ಅರ್ಧ ಮಟ್ಟ ತೂತ ಆಯ್ತು ಕುಟರು ತೂಕ ಪ್ಲೇ ಮಲ್ಪುಗ ಕಟ್ಟಗಡೆ ಪ್ರಶ್ನೆ ಇಂತ ನೋಡುವ. ಭಿಕ್ಷುಕನಿಗೂ ಮಗು ಆಗ್ತಾ ಇದೆ, ಆದ್ರೆ ನಂಗೆ ಆಗ್ತಾ ಇಲ್ಲ. ಎಷ್ಟು ಜನ ಮಗು ಇಲ್ಲ ಖುಷಿಯಾಗಿರಲ್ವಾ? ದೇ ಫೈಂಡ್ ಹ್ಯಾಪಿನೆಸ್ ಇನ್ ಅದರ್ ಥಿಂಗ್ಸ್ ಮ್ಯಾನ್. ಬಂದೀಗ ಅರ್ಧ ಅಟ್ಲೆ ಜೋಕ್ಲಿ ಇಪ್ಪಿಸಿ ಏರಿಗೆ ಅಲ್ಲಿ ಚೈತ್ರ ಶೆಟ್ಟಿ ಅಟ್ಲೆ ಗಂಡ ನೋಡಿದ್ದು ಜೋಕ್ಲಿ ಇಪ್ಪಿಸಿ ಅದು ಬಂಜಿನ ಕೆರೊಂದು ಹೋಗ್ಲಿ ಗೊತ್ತಾಂಡೆ ಅವೇ ಸೈಕೋ ಅದು ನಮ್ಮ ಜ್ಯೋತಿಷ್ಯ ಅಂತ್ಯ ಆ ಬಂಜಿನ ಅದೇ ಇಪ್ಪಿರತ್ತೆ ನನ್ನ ಚೂರು ಎದುರು ಬೋಲಿಗೆ ತೂಕ ಒಂದು ಶಕ್ತಿಯುತ ವಿಧಿ ಇದೆ. ಮತ್ತೆ ಅದೇ ತಪ್ಪು ಮಾಡ್ತದೆ. ಒಂದು ದಿನ ಯಾವನೋ ಒಬ್ಬ ಅಲ್ಲಿ ಬೀಚ್ ಹತ್ರ ಮೀನಾದ ಅಂತ ಹೇಳಿದ. ನೆನಪಿರಲಿ, ಇದು ಪ್ರಬಲವಾದ ವಿಧಿ. ನೀವು ಕೊಡಬೇಕಾದ ದಾನ ಕೂಡ ಅಷ್ಟೇ ಕಷ್ಟಕರವಾದ್ದು. ಹರಕೆನೂ ಆಯ್ತು, ಪೂಜೆನೂ ಆಯ್ತು, ದಾನನೂ ಆಯ್ತು. ನಾನು ಬಾಕಿ ನಿತ್ಯ ಅಲ್ಲ ಬಲ್ಲೆ ಮಾಂತ್ರಿಕ ವಿದ್ಯೆ ಉಂಟು ಮಾತ್ರ ಮಾಂತ್ರಿಕ ವಿದ್ಯೆ ಜೋಕ್ಲಾಪುನ ಎಂಕ್ಲೆಗೆ ಟ್ರೇಲರ್ ತು ನಿಂಚು ತಲಕ ಮಲಕ ಒಂದು ಕೆಲ ಪಿಕ್ಚರ್ ತು ನಗಲ ಅಂಚೆನ ಲಾಸ್ಟ್ ಒಂದು ದುಃಖ ಅಂತೆ ಬಾಕಿ ಬೇಕು ಅಲ್ಲ ಪಂಡಿತ ಅಲ್ಲ ಆಗ್ಲಿಲ್ಲ
ಸಾಂಕೇತಿಕ ಪಂಡಿಜ ಐಟ್ ಐ ತೊಟ್ಟಿಲ್ಲ ಕುಳ್ಳು ಸೀನಿಜ್ಜ ಅವ ಕ್ಲೀನ್ ಆರೆಂದು ಸೀರಿಯಲ್ ಇಲ್ಲ ಸಾಂಕೇತಿಕ ಅರೆ ತೊಟ್ಟಿಲ್ದ ಇದು ಕುಳ್ಳು ನಿಂತಿರು ಲಾಸ್ಟ್ ಅರೆ ಅಪ್ಪಂಡ ಅಕ್ಲಿ ಜೋಕ್ಲ ದಿಪ್ಪಿಜಿ ಗೊತ್ತಾಂಡೆ ಐಕ್ ಐಟ್ ಸೈಕಾದ್ ಇನ್ನೊಂದು ಬಟ್ ಆರ್ ಪ್ರೆಗ್ನೆಂಟ್ ಇಜ್ಜ ದೇವರ ನನಗೆ ದಾದೊಂದು ವಿಷಯವನ್ನ ಟ್ರೇಲರ್ ನಮ್ಮ ಸಾಂಕೇತ ಟ್ರೇಲರ್ ರಿಲೀಸ್ ಆಗ್ತಂಡೆ ಅವತ್ತಂದೆ ಉಂಡಿಯ ಒಡಿ ಉಂಡಿ ಹಾಂ ಒಂದು ಏಪ ರಿಲೀಸ್ ಬಂದಾಗ ನಮ್ಮ 29 ಅವು ಟ್ರೇಲರ್ ರಿಲೀಸ್ ಆಗಿದೆಯಾ ಉಂಟು ಪಿಕ್ಚರ್ 26 ಜುಲೈ 26 ಹಿಂಗೆ 26 ಮುಂದೆ ಈ ತಿಂಗಳು 26ಕ್ಕೆ ರಿಲೀಸ್ ಆಗೋದುಂಡು ಕನ್ನಡ ಪಿಕ್ಚರ್ ಸಾಂಕೇತ ಬಂದು ನಮ್ಮ ಊರ್ದ ಆರ್ಟಿಸ್ಟ್ ಕಲಾವಿದರು ಉಳ್ಳೇರು ಏರ್ಕೊಂಡಾಗ ನಮ್ಮ ಸದಾಶಿವ ಮೀನ್ ಸರ್ ಗಡ್ಡ ಅರೆ ತೂತಾರ ಕಂಚನೆ ರೂಪ ಕೊಲ್ಲೇರು ನಮ್ಮ ಚಿಂಪು ಚೈತ್ರ ಕೊಲ್ಲೇರು ఒక ಒಂಜಿ ನೆತ್ತ ಡೈರೆಕ್ಷನ್ ಮಲ್ದಿನಾರು ನಮ್ಮ ಜೋತ್ಸ್ನ ಕೆ ರಾಜ್ ಬಂದು ఒక ಅವತ್ತಂದೆ ಪ್ರತಿಭಾನ ತೀರ್ಪಣ ಎಂಗ್ಲೆಟ್ ಹಿರಿಯ ಡೈರೆಕ್ಟ್ ಆರು ತಿಂಗಳು ನಮ್ಮಟ್ಟು ಹಿರಿಯ ವ್ಯಕ್ತಿ ಯಾರತ್ತ ಎಲ್ಲಿ ಹಾಕಲು ಈಕಲು ಪಲ್ಲೆ ಈರ್ನ ಒಂಜಿ ಅಭಿಪ್ರಾಯ ಪಲ್ಲೆ ಎನ್ನ ಅಭಿಪ್ರಾಯದ ಅಲ್ಲಚ್ಚಿ ಚಿತ್ರಾಭಿಮಾನಿಲು ಮಾತೆರ್ಲ ಇಂದ ಬರ್ಕಿನ 26 ತಾರೀಕು ಮಾತೆರ್ಲ ಚಿತ್ರಮಂದಿರಕ್ಕೆ ಹೋದು ಚಿತ್ರ ತೂಗೋಡು ಚಿತ್ರ ತಂಡ ಉಂಡು ಅಕ್ಲೆಕ್ಕೆ ಸಪೋರ್ಟ್ ಮಾಡ್ಕೊಡು ಬಂದು ಎನ್ನ ಮಾತೆ ಸೂಪರ್ ಬಾರಿ ಶೋಕ ಆಗ್ತದೆ ಆಮೇಲೆ ಜಿತೇಶ್ ಪಲ್ಲೆ ಪನಿ ಜಿತ್ತಿತ್ತೆ ತೂಯತ ಇದು ಅಲ್ಪ ಅಲ್ಪ ಸ್ಟಾಪ್ ಮಾಡ್ತೊಂದಿತ್ತೆ ಮತ್ತೆ ಅದನ್ನ ಮೈಂಡ್ ಬರೋದು ಇರ್ತಂಡು ಐತೆ ಕಡೆ ನೀ ಪಂಡತ ಕತೆ ಫುಲ್ ಅವರ ಪಂಡತ ಎಲ್ಲ ನಿಂಚಂದು ಗೊತ್ತಿಜ್ಜಿ ಎಂಗ್ಲಿಗ್ಲ ಇಂದು ಅರ್ಧ ಮೈಂಡ್ ಫುಲ್ ಕನ್ಫ್ಯೂಷನ್ ಬಿಡುದು ಹೋತು ಗೊತ್ತಾನೆ ನಾನು ಫುಲ್ ಕ್ಲಿಯರ್ ಆವಡು ನಾನು ಎಲ್ಲ ಪಿಕ್ಚರ್ ಇದು ಓಡಾಪುಂಡು ಪಿಕ್ಚರ್ ಅವೇ ನೇಂತದ್ದು ಜಡ್ಜ್ ಮಾಡ್ತಾರೆ ಆಪುಜಿ ಅಂಚುಂಡು ಇಂಚುಂಡು ಎಸ್ ಕರೆಕ್ಟ್ ಎಲ್ಲ 26 ತಾರೀಕು ದಾನಿ ಮಾತೆರ್ಲ ಚಿತ್ರಮಂದಿರ ಪೋದು ಚಿತ್ರ ತೂಕ ಸಪೋರ್ಟ್ ಮಲ್ಗ ಅಂಚನೆ ಇತಿಂಗು ತುಳುಟು ಮಲ್ತ ಅವು ಕನ್ನಡ ಪಿಕ್ಚರ್ ಅಂಚ ಅಂಚಿಂಚಿ ತಲ ಮಲ್ಪಲ ಇಜ್ಜಿ ಪಂಡ ತುಳುಕ್ಲು ನಮಕ್ ಮಸ್ತ್ ಅಭಿಮಾನ ಉಂಡು ಕನ್ನಡಗ್ಲ ಅಂಚ ಅಭಿಮಾನ ಹೂವೇ ಪಿಕ್ಚರ್ ಬರ್ತನಲ್ಲ ಕಲಾಭಿಮಾನಿಲಾದ ನಮ್ಮ ತೂವೋಡು ಪಿಕ್ಚರ್ ಎಲ್ಲ ಚಿತ್ರಮಂದಿರ ತೂಕ ಥ್ಯಾಂಕ್ ಯು ಮಗ್ಲಿ ಭಾರಿ ಬಂಗೋಡಿತ್ತೇವೆ ಮಗ್ಲಿ ಬಿಸಿ ಇತ್ತೇವೆ ಅಂಚೆ ಮಕ್ಳಿ ಫುಲ್ ಅದು ಟ್ರೈಲರ್ ರಿಯಾಕ್ಷನ್ ಎಲ್ಲ ನೀ ಪಬ್ಲಿಕ್ ರಿಯಾಕ್ಷನ್ ಪಂಡ ಬರ್ಪಿನ ಥಿಯೇಟರ್ ಬರ್ಪೆ ಜನಕ್ಲ ರಿಯಾಕ್ಷನ್ ಇಂಚ ಅಂತ ಗೊತ್ತಿದ್ದಿ ನಮಕ್ ಎಲ್ಲ ತಿಕ್ಕ ಕುಡೋರ ತಿಕ್ಕ ನೆಕ್ಸ್ಟ್ ಬರೋದ್ರ ತಿಕ್ಕ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್